ಕಾಡು ಪ್ರದೇಶದಲ್ಲಿ ಸಿಮೆಂಟಿನ ತಗಡಿನ ಪುಟ್ಟದೊಂದು ಮನೆ. ಆ ಮನೆಯಲ್ಲಿ ಮಗಳೊಂದಿಗೆ ವಾಸಿಸ್ತಾ ಇರುವ ವಿಧವೆ ಮಹಿಳೆ. ಮನೆ ಮುಂದಿನ ಅಂಗಳದಲ್ಲಿ ವಿದ್ಯುತ್ ಕಂಬ ಇದ್ದರೂ ಚಿಮಣಿ ದೀಪದಲ್ಲಿ ಭಯದ ವಾತಾವರಣದ ನಡುವೆ ರಾತ್ರಿ ಕಳೆಯುವ ತಾಯಿ ಮಗಳು ಒಂದೆಡೆಯಾದರೆ ಇನ್ನೊಂದೆಡೆ ಯಾರೂ ವಾಸವಿರದ ಮನೆಯಲ್ಲಿ ದಿನದ 24 ಗಂಟೆಯೂ ಉರಿಯುತ್ತಿದೆ ಬೆಳಕು. ಕೇಂದ್ರ ಸರ್ಕಾರದ ದೀನ್ ದಯಾಳ್ ಯೋಜನೆ ಕಂಡವರ ಪಾಲಾಗುತ್ತಿತ್ತು. ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆ ಸಿಗುತ್ತಿಲ್ಲ ಎಂಬುದಕ್ಕೆ ಇಲ್ಲಿದೆ ಸಾಕ್ಷಿ. ಕಳೆದ 4 ವರ್ಷಗಳಿಂದ ಪಿತ್ರಾರ್ಜಿತ ಭೂಮಿಯಲ್ಲಿ ಚಿಕ್ಕದೊಂದು ಮನೆ ಕಟ್ಟಿಕೊಂಡು ತನ್ನ ಮಕ್ಕಳೊಂದಿಗೆ ಜೀವನ ಸಾಗಿಸುವ ವಿಧವೆ ಮಹಿಳೆಯ ಮನೆಗೆ ವಿದ್ಯುತ್ ನೀಡದೆ ಸತಾಯಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಹಕ್ಲಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂತಿಗದ್ದೆ ಬಳಿಯ ನಿವಾಸಿ ಅಮ್ಮಕ್ಕ ಯಾನೆ ಮೂಕಾಂಬು ಕಳೆದ 4 ವರ್ಷಗಳಿಂದ ತಮ್ಮ ಪಿತ್ರಾರ್ಜಿತ ಭೂಮಿಯಲ್ಲಿ ಸಿಮೆಂಟ್ ಸೀಟಿನ ಪುಟ್ಟದೊಂದು ಮನೆ ಕಟ್ಟಿಕೊಂಡು ತನ್ನ ಮಕ್ಕಳೊಂದಿಗೆ ವಾಸವಿದ್ದಾರೆ. ಗೇರುಬೀಜ ಕಾರ್ಖಾನೆಗೆ ಕೆಲಸಕ್ಕೆ ಹೋಗುವ ಅಮ್ಮಕ್ಕ ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದು, ತಮ್ಮ ಸ್ವಂತ ಹಣದಲ್ಲಿ ಮನೆಗೆ ವಿದ್ಯುತ್ ಅಳವಡಿಸಲು ಸಾಧ್ಯವಿರದ ಕಾರಣ ದೀನ್ ದಯಾಳ್ ಯೋಜನೆಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಿ ಎಂದು ಹಕ್ಲಾಡಿ ಗ್ರಾಮ ಪಂಚಾಯತಿಗೆ ತೆರಳಿ ಮನವಿ ಮಾಡಿಕೊಂಡ್ರು. ಇದುವರೆಗೂ ಇವರಿಗೆ ಬೆಳಕಿನ ಭಾಗ್ಯ ಸಿಕ್ಕಿಲ್ಲ. ಜಮೀನು ಮನೆ ಇರುವ ವ್ಯಕ್ತಿಯೋರ್ವರಿಗೆ ಹಕ್ಲಾಡಿ ಬಸ್ ನಿಲ್ದಾಣದ ಸಮೀಪ ಗ್ರಾಮ ಪಂಚಾಯತ್ 5 ಸೆನ್ಸ್ ಜಾಗ ಮಂಜೂರು ಮಾಡಿದೆ ಎಂದು ಆರೋಪಿಸಲಾಗಿದೆ. ಮಂಜೂರಾದ ಜಾಗದಲ್ಲಿ ಮೊದಲು ಮನೆ ಇರಲಿಲ್ಲ. ಕುಂದಾಪುರದ ಆಗಿನ ತಹಶೀಲ್ದಾರ್ ಆಗಿದ್ದ ಗಾಯತ್ರಿ ಎಸ್ ನಾಯಕ್ ಅವರು ಹೊಸ ನಿವೇಶನ ಪಡೆದು ಮನೆ ಕಟ್ಟಿಕೊಳ್ಳದವರ ಜಾಗ ಹಿಂದಕ್ಕೆ ಪಡೆಯಲಾಗುತ್ತದೆ ಎಂದು ಆದೇಶ ಹೊರಡಿಸಿದ್ದೇ ತಡ ನಿವೇಶನ ಮಂಜೂರಾದವರು ಕೂಡಲೇ ಮನೆಯನ್ನ ನಿರ್ಮಿಸಿದ್ದಾರೆ. ಆದರೆ ಮನೆಯಲ್ಲಿ ಯಾರೂ ವಾಸ್ತವ್ಯವಿಲ್ಲದ ಕಾರಣ ಆ ಮನೆಗೆ ವಿದ್ಯುತ್ ಸಂಪರ್ಕ ನೀಡಲು ಮೊದಲು ಮೆಸ್ಕಾಂ ಹಿಂದೇಟು ಹಾಕಿತ್ತು. ಆದರೆ ಹಕ್ಲಾಡಿ ಗ್ರಾಮ ಪಂಚಾಯತ್ ವಾಸ್ತವ್ಯವಿಲ್ಲದ ಮನೆಗೆ ವಾಸ್ತವ್ಯ ಸರ್ಟಿಫಿಕೇಟ್ ಕೊಟ್ಟು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ಗೆ ಸೇರಿಸುವ ಮೂಲಕ ಉದಾರತೆಯನ್ನ ತೋರಿದೆ. ಒಂದೆಡೆ ವಿಧವೆ ಮಹಿಳೆಯ ಮನೆಗೆ ವಿದ್ಯುತ್ ಸಂಪರ್ಕ ನೀಡಲು ಹಿಂದೇಟು ಹಾಕುವ ಪಂಚಾಯತ್ ಯಾರು ವಾಸ್ತವ್ಯವಿಲ್ಲದ ಮನೆಗೆ ವಿದ್ಯುತ್ ಸಂಪರ್ಕ ನೀಡಿರುವುದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ನಮ್ಮ ಕರೆಂಟ್ ಅಗತ್ಯ ಬೇಕಿತ್ತು. ಕಪ್ಪಿನ ಕತ್ಲೆ ಕೂತ್ಕೊಂಡಿರತ್ತ ಚಿಮ್ನಿ ಬೆಳಕಲ್ಲಿ ಹುಳಿ ಕೆಲಸ ಮಾಡ್ಕೊಂಡಿರುವುದು, ಗೇರು ಬೀಜ ಕೆಲಸಕ್ಕೆ ಹೋಗ್ತಿ ಬೆಳಗ್ಗೆ ಹೋಗಿ ಸಾಯಂಕಾಲ ಅಂತ ಬರುವುದು. ಇಬ್ಬರೇ ಇರುವುದು, ತಾಯಿ ಮಕ್ಕಳು ನಾವು ಇಬ್ಬರೇ ಇರೋದು, ಕಪ್ಪಿನಾಗಿರುತ್ತೆ. ಮತ್ತು ಸಂಘದ ಸೋಲಾರ್ ಹಾಕ್ಸ್ಕೊಂಡಿದೆ ಸಾಲ ಮಾಡಿ. ಮಳೆಗಾಲದಲ್ಲಿ ಲೈಟ್ ಇರುವುದಿಲ್ಲ, ಅದು ಚಿಮ್ನಿ ಬೆಳಕಾಗಿರುತ್ತೆ. ಕೂಡಲೇ ನಮ್ಮ ಕರೆಂಟ್ ಒಂದು ಇದು ಮಾಡಿ. ರುದ್ರಮ್ಮ ಶೆಟ್ಟಿ ವಾಸಿಸುತ್ತಿರುವ ಜಾಗ ಹೌಸ್ ಸೈಟ್ ಜಾಗವಾಗಿದೆ. ಈ ನಿವೇಶನಕ್ಕೆ ಮನೆ ನಂಬರ್, ರೇಷನ್ ಕಾರ್ಡ್ ಇದೆ. ಹೀಗಾಗಿ ದೀನ್ ದಯಾಳ್ ಯೋಜನೆಯಡಿಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಎಂದು ಪಂಚಾಯತ್ಗೆ ಅರ್ಜಿ ಕೊಟ್ಟಿದ್ರು. ಮೂಲಭೂತ ಸೌಕರ್ಯವಾದ್ದರಿಂದ ನಾವು ವಾಸ್ತವ್ಯ ದೃಢೀಕರಣ ನೀಡಿ ದೀನ್ ದಯಾಳ್ ಯೋಜನೆಗೆ ಅರ್ಜಿ ಕಳುಹಿಸಿದ್ದೇವೆ. ಅಂತೆಯೇ ವಿದ್ಯುತ್ ಕಲ್ಪಿಸಲಾಗಿದೆ ಎಂದು ಹಕ್ಲಾಡಿ ಪಂಚಾಯತ್ ಈ ಕುರಿತು ಸ್ಪಷ್ಟನೆ ನೀಡಿದೆ. ಹಕ್ಲಾಡಿ ಗ್ರಾಮ ಪಂಚಾಯತ್ 2ನೇ ವಾರ್ಡ್ ಇದೆ. ಪಾಪ ದೀನದಯಾಳು ಸ್ಕೀಮಲ್ಲಿ ಕರೆಂಟ್ ಆಫರ್ ಮಾಡಿದ್ದಾರೆ. ಒಬ್ಬ ಅಮಾಯಕರು ತಾಯಿ ಮಗಳಿಬ್ಬರು ಮನೆ ಮಾಡ್ಕೊಂಡಿದ್ದಾರೆ. ವಾಸ್ತವ ಒಂದು 4 ವರ್ಷದಿಂದ ಒಂದು ಹಾಡಿ ಸೈಡ್, ಅದು ರಸ್ತೆ ಬದಿಯಲ್ಲಿ. ಅಂಥವರಿಗೆ ಕರೆಂಟ್ ಕೊಡೋದು ಬಿಟ್ಟುಕೊಂಡೆ ಈ ಯಾರು ವಾಸ್ತವ ಇಲ್ಲದಿದ್ದ ಮನೆಗೆಲ್ಲ ಕರೆಂಟ್ ಕೊಡ್ತಾ ಇದ್ದಾರೆ. ಇಂಥ ಫಲಾನುಭವಿಗೆ ಒಂದು ಅವಕಾಶ ಕೊಡ್ಬೋದಲ್ಲ ಅವರು. ಇದಕ್ಕೆ ಮೆಸ್ಕಾಂ ಇಲಾಖೆಯಲ್ಲಿ ಎಷ್ಟು ಕಂಪ್ಲೇಂಟ್ ನಾನು ಸಹ ಮಾಡಿದ್ದೆ, ಪತ್ರಿಕೆಯವರು ಮಾಡಿದ್ದಾರೆ, ಮಾಧ್ಯಮದವರು. ಅದಕ್ಕೆ ಯಾವುದೇ ಒಂದು ಇದು ಕೊಡಲಿಲ್ಲ ಅವರು. ಈಗ ಸಂಬಂಧಪಟ್ಟ ಮನೆ ಕಂಬ ಸಂಬಂಧಪಟ್ಟ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಕರೆಂಟ್ ಕಂಬನೂ ಮನೆ ಹತ್ರನೇ ಇದೆ. ಅದಕ್ಕೆ ನನಗೆ ಬೇರೆ ಕಂಬ ಎಷ್ಟೇ ತಂದು ಹಾಕಬೇಕು ಅನ್ನೋದು ಏನದಿಲ್ಲ. ಸರ್ವಿಸ್ ಮಾತ್ರ ಕೊಟ್ಟರೆ ಸಾಕಾಗತ್ತೆ. ಅದಕ್ಕೆ ಅಂಥವರಿಗೆ ಪಾಪ ಮುಂದಾದರೂ ಇಂಥದ್ದೇನು ಫಲಾನುಭವಿಗೆ ಒಂದು ಅವಕಾಶ ಕೊಡ್ಲಿ. ಮೂಕಾಂಬು ಮನೆಯಂಗಳದಲ್ಲಿಯೇ ವಿದ್ಯುತ್ ಕಂಬ ಹಾದು ಹೋಗಿದೆ. ಈ ವಿಧವೆ ಮಹಿಳೆಗೆ ವಿದ್ಯುತ್ ಕಲ್ಪಿಸುವುದಾದರೆ ಹೆಚ್ಚೇನೂ ಕೆಲಸ ಇಲ್ಲ. 4-5 ಮೀಟರ್ ಸರ್ವಿಸ್ ವೈರ್ ಎಳೆದರಷ್ಟೇ ಸಾಕು.
ಇಲ್ಲಿ ಸ್ಥಳೀಯ ಪಂಚಾಯತ್ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಇನ್ನಾದ್ರೂ ಹಕ್ಲಾಡಿ ಪಂಚಾಯತ್ ಮುಖಂಬು ಮನೆಗೆ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿಕೊಡಲಿ ಎನ್ನುವುದೇ ನಮ್ಮ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24 7 ಕುಂದಾಪುರ.